ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಸ್ಥಳದಲ್ಲೇ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ಉದ್ದೇಶದಿಂದ ಪ್ರಪ್ರಥಮ ಬಾರಿಗೆ ಐಡಿಹಳ್ಳಿ ಹೋಬಳಿಯಲ್ಲಿ ಮೊದಲ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯತ್ ಕಾರ್ಯಾಲಯ ಮುಂಭಾಗದಲ್ಲಿ ನಡೆದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಂದಾಯ ಇಲಾಖೆ, ಆರ್ಡಿಪಿಆರ್ ಇಲಾಖೆಗಳಿಗೆ ಹೆಚ್ಚು ಅರ್ಜಿ ಸಲ್ಲಿಕೆ ಆಗ್ತಿದೆ. ಎಲ್ಲ ಇಲಾಖೆಗಳಿಗೆ ಸಾರ್ವಜನಿಕರು ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳನ್ನು ಶೀಘ್ರವಾಗಿ ಇತ್ಯರ್ಥ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ನಿವೇಶನ ಇರುವವರಿಗೆ ಗೃಹ ನಿರ್ಮಾಣ ಸೌಲಭ್ಯ ಹಾಗೂ ನಿವೇಶನ ಇಲ್ಲದವರಿಗೆ ನಿವೇಶನಗಳನ್ನು ಮಂಜೂರು ಮಾಡಬೇಕು. ಆಗಸ್ಟ್ 30ರಂದು ಎಲ್ಲ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ತಲುಪಿಸುವುದೇ ನಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿ ಪಂಚಾಯತ್ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಡೆಪ್ಯೂಟಿ ತಹಶೀಲ್ದಾರ್ಗಳು ಹಾಗೂ ಕಂದಾಯ ಅಧಿಕಾರಿಗಳ ಮೇಲೆ ಹಲವಾರು ದೂರುಗಳಿದ್ದು, ಯಾರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಿರುವುದು ಸರಿಯಲ್ಲ. ಜನರ ಸಮಸ್ಯೆಗೆ ಪರಿಹಾರ ನೀಡಿದರಷ್ಟೇ ನಿಮಗೆ ಬೆಲೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ನರಸಿಂಹಮೂರ್ತಿ, ಕೆಎಂಎಫ್ ಮೈದನಹಳ್ಳಿ ಕಾಂತರಾಜು, ಇಂದಿರಾ ದೇನ ನಾಯಕ್ ಸ್ವರ್ಣಮ್ಮ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ, ಸದಾಶಿವರೆಡ್ಡಿ, ಶನಿವಾರ ರೆಡ್ಡಿ ಸುರೇಂದ್ರ, ಕೃಷಿ ಇಲಾಖೆಯ ಉಪನಿರ್ದೇಶಕಿ ದೀಪಶ್ರೀ, ಡಿಎಚ್ಒ ಮಂಜುನಾಥ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್, ತಹಶೀಲ್ದಾರ್ ಸಿಬ್ಗತ್ ಉಲ್ಲಾ, ಇಒ ಲಕ್ಷ್ಮಣ್, ಮಧುಸೂದನ್, ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿ ಶಬೀರ್, ಕೆಎಂಎಫ್ ಮೈದನಹಳ್ಳಿ ಕಾಂತರಾಜು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಆಬಿದ್, ಮಧುಗಿರಿ. ಸ್ಕೂಲ್ ಬಿಲ್ಡಿಂಗ್ ಸೋರ್ತದೆ, ಬಿದ್ದೋಗ್ತದೆ, ಅಥವಾ ನಮಗೆ ಅಂಗನವಾಡಿಯಲ್ಲಿ ಟೀಚರು ಅಲ್ಲಿ ಕೆಲಸ ಆಗ್ತಾ ಇಲ್ಲ ಸರಿಯಾಗಿ, ನಮಗೆ ಮಕ್ಕಳುಗಳಿಗೆ ಸರಿಯಾಗಿ ಜಾಗ ಇಲ್ಲ, ಶೌಚಾಲಯ ಇಲ್ಲ, ಈ ರೀತಿ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರ್ತವೆ. ಆದರೆ ಈಗ ಆ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಅದು ಪ್ರಾರಂಭ ಆಗ್ತದೆ. ಹಾಗೆಯೇ ವೈಯಕ್ತಿಕವಾಗಿ ಬಂದಾಗ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ, ನಮಗೆ ಶೌಚಾಲಯ ಕಟ್ಕೊಳ್ಳೋಕೆ ಜಾಗ ಇಲ್ಲ, ನಮ್ಮೂರಿಗೆ ಸ್ಮಶಾನ ಇಲ್ಲ, ಈ ರೀತಿಯ ಸಾರ್ವಜನಿಕ ಬೇಡಿಕೆಗಳನ್ನು ಕೂಡ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ. ಆದರೆ ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಮನೆಯೂ ಕೂಡ ಈ ತಾಲೂಕಲ್ಲಿ ಕಟ್ಟಲಿಕ್ಕಾಗಿಲ್ಲ. ಆ ಕಾರಣದಿಂದ ಇವತ್ತು ನಿವೇಶನ ಇದ್ರೂ ಕೂಡ ಮನೆ ಇಲ್ಲದೆ ಇರ್ತಕ್ಕಂಥ ತೊಂದರೆಯನ್ನು ಅನುಭವಿಸ್ತಾರೆ. ಅಂಥವ್ರಿಗೂ ಕೂಡ ನಾವು ಮನೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸುವ ಜೊತೆಯಲ್ಲಿ ಯಾರೆಲ್ಲ ನಿವೇಶನೂ ಕೂಡ ಇಲ್ಲೇ ಇರ್ತಕ್ಕಂಥ ಜನ ಇದ್ದಾರೆ ಹಳ್ಳಿಗಳಲ್ಲಿ, ಅವ್ರಿಗೂ ಕೂಡ ಜಮೀನನ್ನು ಗುರುತಿಸಿ ನಿವೇಶನಗಳನ್ನು ಕೂಡ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಎಲ್ಲೂ ಕೂಡ ಜಾಗ, ಸರ್ಕಾರಿ ಜಾಗದ ಲಭ್ಯತೆ ಇಲ್ಲದೇ ಇದ್ದರೆ ಭೂಮಿಯನ್ನು ಕೊಂಡಾದ್ರೂ ಕೂಡ ಅವರಿಗೆ ನಾವು ನಿವೇಶನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡ್ತೇವೆ. ಇದು ನಿವೇಶನದ ಹಂಚಿಕೆಯನ್ನು ಸಂಪೂರ್ಣವಾಗಿ ನಮ್ಮ ತಾಲೂಕಿನಲ್ಲಿ ನಾವು ಸರ್ಕಾರ ಪ್ರಯತ್ನವನ್ನು ಮಾಡುತ್ತೆ. ನಮ್ಮ ಅಧಿಕಾರಿಗಳು ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿ ಜನರು ನೆಮ್ಮದಿಯ ಬದುಕನ್ನು ಕಾಣತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಾವೆಲ್ಲ ಹೆಚ್ಚು ಹೆಚ್ಚು ಜನ ಇವತ್ತು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ನಾವು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಾಗ ಬರೀ ನಮ್ಮ ಸ್ವಂತಿಕೆ ಮಾತ್ರ ನಾವು ನೋಡೋದಲ್ಲ, ನಮ್ಮ ಸ್ವಂತಿಕೆನೂ ನೋಡ್ಕೋಬೇಕು, ಬೇರೆಯವರಿಗೂ ಕೂಡ ಸಂದರ್ಭ ಬಂದಾಗ ಅನುಕೂಲಗಳನ್ನು ಮಾಡಿ ಅವರು ಕೂಡ ನಮ್ಮಂತೆ ಜೀವನವನ್ನು ನಡೆಸಲಿಕ್ಕೆ ಅವರು ಕೂಡ ಅನುವನ್ನು ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಕೂಡ ಬರಬೇಕಾಗ್ತದೆ. ಆದ್ದರಿಂದ ಯಾರೆಲ್ಲ ಸಾರ್ವಜನಿಕ ಜೀವನದಲ್ಲಿ ಬರ್ತೀವಿ ಅವುಗಳೆಲ್ಲ ಅಷ್ಟೇ, ನಿಮ್ಮೂರಿನ ಶಾಲೆ ಇರ್ಬೋದು, ನಿಮ್ಮೂರಿನ ಅಂಗನವಾಡಿ ಇರ್ಬೋದು, ನಿಮ್ಮೂರಿನಲ್ಲಿ ಯಾವುದೇ ಸಾರ್ವಜನಿಕ ಆಸ್ತಿಯನ್ನು ಪರಬಾರೆ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲಿರ್ತದೆ. ಯಾಕೆಂದರೆ ನಮ್ಮ ಪೂರ್ವಜರು ಕೊಟ್ಟೋಗಿರ್ತಕ್ಕಂಥ ಆಸ್ತಿ ನಾವು ಅದು ದುರುಪಯೋಗ ಆಗದೆ ನಾವು ಮುಂದಿನ ಪೀಳಿಗೆಗೆ ಹಸ್ತಾಂತರವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇರ್ತದೆ.